ಇನ್ನು ಬಗೆಹರಿದಿಲ್ಲ. ನನಗೆ ಬರುವಾಗಲೇ ಫೋನ್ ಮಾಡ್ತಾ ಇದ್ರು, ಮೇಡಮ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿ. ನಮ್ಗೆ ಗೊತ್ತಿಲ್ಲ ಕ್ಯಾಂಡಿಡೇಟ್ ಯಾರು ಅಂತ. ಕ್ಯಾಂಡಿಡೇಟ್ ನಮಗೆ ಕಮಲ ಚಿಹ್ನೆ, ಕ್ಯಾಂಡಿಡೇಟ್ ನಮಗೆ ಮೋದಿ. ಅದಕ್ಕಾಗಿ ಪ್ರತಿಯೊಂದು ಬೂತಲ್ಲಿ ಮೋದಿ ಕ್ಯಾಂಡಿಡೇಟ್ ಯಾರು ಬೇಕಾದ್ರೂ ಆಗ್ಬೋದು. ಅದು ನಾನು ಆಗ್ಬೋದು, ನಾನು ಆಗದೇ ಇರ್ಬೋದು, ಇದು ಪ್ರಶ್ನೆ ಅಲ್ವೇ ಅಲ್ಲ. ಪ್ರಶ್ನೆ ಇರುವಂಥದ್ದು ನಾವೆಲ್ಲರೂ ಕೂಡ ಮೋದಿಯನ್ನು ಗೆಲ್ಲಿಸ್ತೀವಿ, ಮೋದಿಗಾಗಿ ಕೆಲಸ ಮಾಡ್ತೀವಿ. ಮತ್ತು ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ನಾವು ಗೆದ್ದಂಥ ಅಂತರ 1,82,000. 1,82,000. ಇನ್ನೊಬ್ಬರು ಚಿಟ್ಟೆ ಜಿಲ್ಲಾ ಪಂಚಾಯತ್ ಸದಸ್ಯರು, ಪುರಸಭಾ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಬಂದಿದ್ದೀವಿ. ಟಾರ್ಗೆಟ್ ಕೊಟ್ಟಿದ್ದಾರೆ, ಅದನ್ನು ಮುಟ್ಟುವಲ್ಲಿ ನಾವೆಲ್ಲರೂ ಸಫಲರಾಗಬೇಕು. ಅದಕ್ಕೆ ಚುನಾವಣೆ ಬಗ್ಗೆ ತಯಾರಿಗಳು ಕೂಡ ಆಗಬೇಕಿದೆ. ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಭಾರತೀಯ ಜನತಾ ಪಕ್ಷದ ಟಾರ್ಗೆಟ್ ಹೇಳಿದ್ರೆ ನಮಗೆ ಮೈ ಜುಮ್ಮನ್ನಂತೆ. ಖಂಡಿತವಾಗಿ 410ಕ್ಕೆ ನಾವು ಬರಲಿಕ್ಕಿದ್ದೇವೆ.